ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಇಲ್ಲಿ ಓಡ್ ದೋಸೆ ಅಂತ ಹೇಳ್ತಾರೆ, ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೊಳ್ಳಿಕ್ಕೆ ನೋಡಿ ಅಕ್ಕಿ ತಗೊಂಡಿದ್ದೇನೆ. ಇದು ವೈಟ್ ರೈಸ್, ಇದು 7 ಲೋಟ ವೈಟ್ ರೈಸಿಗೆ ಇದು 1 ಲೋಟ ಕುಚ್ಚಲಕ್ಕಿ ಹಾಕ್ಕೊಳ್ತಿದ್ದೇನೆ. ನೋಡಿ, ಇದು ಉದ್ದಿನ ಬೇಳೆ. ಇದು ತುಂಬ ಬೇಡ, ಇಷ್ಟು ಸಾಕು. ಅಂದರೆ ಒಂದು ಹಿಡಿಕ್ಕಿಂತ ಸ್ವಲ್ಪ ಕಡಿಮೆನೆ, 1 ಹಿಡಿ ಅಂತ ಹೇಳ್ತೇನೆ. ಇಷ್ಟು ಬೇಳೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳೆದು ನೆನೆಲಿಕ್ಕಿಡುವ. ನೋಡಿ, ಈಗ ಅಕ್ಕಿ ನೆನೆದಿದೆ. ಇದು 6 ಗಂಟೆ ಆಯಿತು, ಇದು ನೆನೆದಿದೆ. ಇದಕ್ಕೆ ನಾವು 1 ಕಪ್ಪು ತೆಂಗಿನಕಾಯಿಯನ್ನು ಸೇರಿಸಿ ರುಬ್ಬಿಕೊಳ್ಳುವ. ತುರಿ ಸೇರಿಸಿದರೂ ಆಗ್ತದೆ, ನಾನಿಲ್ಲಿ ಪೀಸಸ್ ಮಾಡಿಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ರುಬ್ಬಿಕೊಳ್ತೇನೆ. ನೋಡಿ, ಇಷ್ಟು ದಪ್ಪ ಇರಬೇಕು ಇದು ಓಡ್ ದೋಸೆ ಮಾಡಿಕೊಳ್ಳಿಕ್ಕೆ. ಇದು ನಾವು ಪ್ರತಿ ಸಲ ಮಾಡುವಾಗಲೂ ಒಮ್ಮೆ ಹೀಗೆ ತಿರುವಿ ಹಾಕ್ಕೊಳ್ಬೇಕು, ಹಂಚು ಕಾದಿರಬೇಕು. ಅದು ಅವರವರಿಗೆ ಬೇಕಾದ ಹಾಗೆ. ಸಣ್ಣದು ಬೇಕಾದರೆ ಸ್ವಲ್ಪ ಸಣ್ಣದು 1 ಸೌಟ್ ಹಾಕಿದರೆ ಸಾಕು, ಒಮ್ಮೆ ಹೀಗೆ ಮುಟ್ಟಿದರೆ ಸಾಕು. ಅದು ಚೆನ್ನಾಗಿ ನೋಡಿ ಕಣ್ಣ ಬೀಳ್ತದೆ, ತೂತಾಗ್ತದೆ. ಅಲ್ಲದಿದ್ದರೂ ಒಳ್ಳೆ ಸ್ಮೂತಾಗಿರುತ್ತೆ. ನಾವು ಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕೋದ್ರಿಂದ ಉಬ್ಬಿ ಬರುತ್ತೆ. ಹಾಕದೇನು ಮಾಡ್ಬೋದು, ಬರೀ ಅಕ್ಕಿಯಲ್ಲೂ ಮಾಡ್ತಾರೆ, ಹಾಗೆ ಕಾಯಿ ಸ್ವಲ್ಪ ಸೇರಿಸಿನೂ ಮಾಡ್ತಾರೆ. ನೋಡಿ, ಈ ರೀತಿ ಎಲ್ಲ ಕಣ್ಣ ಬೀಳ್ತದೆ ನೋಡಿ. ಮತ್ತೆ ಮುಚ್ಚಳ ಮುಚ್ಚಿ ನಾವು ಬೇಯಿಸುವ. ನೋಡಿ, ಎಲ್ಲ ಕಣ್ಣ ಬಂದಿದಲ್ಲ ಎಲ್ಲ. ಈಗ ತೆಗೆಯುವ ಅದನ್ನು. ಇದು ಸ್ವಲ್ಪ ತೆಗಿಲಿಕ್ಕೆ ಸ್ವಲ್ಪ ಅಂಟಿಕೊಂಡಿದ್ದಾಗಿರ್ತದೆ, ಅದಂದರೆ ಮಣ್ಣಿನ ಹಂಚಲ್ಲ, ಅದಕ್ಕೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆಲ್ಲ. ಈ ರೀತಿ ಎಲ್ಲನೂ ಮಾಡ್ಕೊಳ್ತೇನೆ. ನೋಡಿ, ಎಲ್ಲ ಈಗ ಮಾಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಮಂಗಳೂರಲ್ಲಿ ಈ ಓಡ್ ದೋಸೆ ಅಂದರೆ ತುಂಬ ಫೇಮಸ್. ಇದು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಇದಕ್ಕೆ ನಾನು ಸೇರಿಸಿದಂಥ ವಸ್ತುಗಳು ಅಂದರೆ ಉದ್ದಿನಬೇಳೆ, ತೆಂಗಿನಕಾಯಿ ಎಲ್ಲ ಸೇರಿಸಿದ್ದೀನಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದು ತೆಂಗಿನಕಾಯಿ ಚಟ್ನಿ ಜೊತೆ ಹಾಗೆ ಗಸಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ. ನಾನು ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ದೇನೆ. ಇದು ಗ್ಯಾಸಲ್ಲಿ ಕೂಡ ಮಾಡ್ಕೊಳ್ಬೋದು, ಸಣ್ಣದು ಬೇಕಾದರೂ ಮಾಡ್ಬೋದು. ನೋಡಿ, ಈ ರೀತಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಬೆಳ್ಳಗಿದೆ, ತುಂಬ ಕಪ್ಪಾಗೋದಿಲ್ಲ, ಒಳ್ಳೆ ಸ್ಮೂತಾಗಿದೆ. ಹೀಗೆ ಮಾಡ್ಕೊಳ್ಳಿ. ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೇನೆ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.